ಮಂಗಳೂರಿನಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಲಾಗುವ ವ್ಯಕ್ತಿಗಳ ಹಿಂಗೈ ಮೇಲೆ ಕ್ವಾರಂಟೈನ್ ಸೀಲ್ ಹಾಕುವ ಕ್ರಮವನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ ಕ್ವಾರಂಟೈನ್ ಮುಕ್ತಾಯದ ದಿನಾಂಕವನ್ನು ನಮೂದಿಸಲಾಗಿರುತ್ತದೆ. ಅಂತಾರಾಷ್ಟ್ರೀಯ ವಿಮಾನಗಳ ಮೂಲಕ ಮಂಗಳೂರಿಗೆ ಆಗಮಿಸುವ ಎಲ್ಲ ಪ್ರಯಾಣಿಕರನ್ನ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ಕೊರೋನಾ ಸೋಂಕಿನ ಲಕ್ಷಣ ಇರುವವರನ್ನ ಎ ಕ್ಯಾಟಗರಿಯಲ್ಲಿ ಪರಿಗಣಿಸಿ ನೇರ ಆಸ್ಪತ್ರೆಗೆ ಸೇರಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಗುರುವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೋಂಕಿನ ಲಕ್ಷಣ ಇಲ್ಲದಿದ್ದರೂ 60 ವರ್ಷ ದಾಟಿದ ಪ್ರಯಾಣಿಕರನ್ನ ಬಿ ಕ್ಯಾಟಗರಿಯಲ್ಲಿ ಪರಿಗಣಿಸಿ ಇಎಸ್ಐ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. 60 ವರ್ಷಕ್ಕಿಂತ ಕೆಳಗಿನವರನ್ನ ಸೋಂಕಿನ ಲಕ್ಷಣ ಇಲ್ಲದವರನ್ನ ಸಿ ವರ್ಗದವರಲ್ಲಿ ಪರಿಗಣಿಸಿ ಗೃಹ ಕ್ವಾರಂಟೈನ್ಗೆ ಒಳಪಡಿಸಲಾಗುವುದು. ಇವರ ಹಿಂಗೈ ಮೇಲೆ ಅಳಿಸಲಾಗದ ಶಾಯಿಯ ಸೀಲ್ ಹಾಕಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ವಿವರಿಸಿದರು. ಪ್ಲೇನಿಂದ ಬಂದಂತಹ ವ್ಯಕ್ತಿ ಎಲ್ಲರನ್ನೂ ನಾವು ಫಸ್ಟ್ ಥರ್ಮಲ್ ಸ್ಕ್ರೀನಿಂಗ್ ಅಲ್ಲಿ ಸ್ಕ್ರೀನ್ ಮಾಡಿದಾಗ ಯಾರೇ ಏನೇ ಸಿಂಪ್ಟಮ್ಸ್ ತೋರಿಸಿದ್ರು ಅವರನ್ನೆಲ್ಲ ಅಂತ ಕರಿತೀವಿ. ಅಂಥವ್ರನ್ನೆಲ್ಲ ನಾವು ಆಸ್ಪತ್ರೆಗೆ ಇಮಿಡಿಯೇಟ್ಲಿ ಕರ್ಕೊಂಡು ಇದು ಇಲ್ಲಿ ತನಕ ನಡೀತಾ ಇತ್ತು. ಇವಾಗ ಏನು ಅಡಿಷನಲ್ ಅಂದರೆ ಯಾರಿಗೆ ಈ ಥರ ಸಿಂಪ್ಟಮ್ಸ್ ಇರೋದಿಲ್ಲ, ಎಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವರನ್ನು ಕೂಡ ನಾವು ಈಗ ಬಿ ಆ್ಯಂಡ್ ಸಿ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ. ಬಿ ಅಂದರೆ ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಆದರೆ ಅವ್ರಿಗೆ 60ಕ್ಕಿಂತ ಹೆಚ್ಚು ವಯಸ್ಸಾಗಿದೆ ಅಥವಾ ಯಾವ್ದಾದ್ರು ಬಿ ಪಿ, ಡಯಾಬಿಟೀಸ್, ಆಸ್ತಮಾ ಈ ಥರ ಕಂಡೀಷನ್ ಇರುವಂಥವ್ರನ್ನ ಬಿ ಅಂತ ಮಾಡ್ತೀವಿ. ಅವರು ಮೀಡಿಯಂ ರಿಸ್ಕ್ ಅಂತ ಬರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಸಿ ಬರ್ತಾರೆ, ಲೋ ರಿಸ್ಕ್. ಅವರು ಹೆಲ್ದಿ ಇಂಡಿವಿಜುವಲ್ಸ್ ಹೂ ಆರ್ ಲೆಸ್ ದನ್ 60 years of age, ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ಸೊ ಅವರನ್ನ ಲೋ ರಿಸ್ಕ್ ಅಂತಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಈ ಸಿ ಕ್ಯಾಟಗರಿಯವರೆಲ್ಲರೂ 14 ದಿನ ಕಂಪಲ್ಸರಿ ಹೋಮ್ ಕ್ವಾರಂಟೈನ್ ಆಗ್ತಾರೆ. ಮತ್ತು ಯಾರು ಬಿ ಕ್ಯಾಟಗರಿ ಬರ್ತಾರೆ ಅವ್ರು 14 ದಿನ ಯಾವ್ದಾದ್ರು ಗೌರ್ಮೆಂಟ್ ಫೆಸಿಲಿಟಿಗೆ ಕ್ವಾರಂಟೈನ್ ಆಗ್ತಾರೆ. ಆಧಾರ್, ಡಿಎಲ್, ಸ್ಥಿರಾಸ್ತಿ ನೋಂದಣಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಲೈಸೆನ್ಸ್ ನೀಡಿಕೆ ಇತ್ಯಾದಿ ಸೇವೆಗಳನ್ನು ಮಾರ್ಚ್ 31ರವರೆಗೆ ಸ್ಥಗಿತಗೊಳಿಸಲಾಗಿದೆ. ಆದರೆ ಈ ಯಾವ ಕಚೇರಿಗಳಿಗೂ ರಜೆ ಘೋಷಣೆಯಾಗಿರುವುದಿಲ್ಲ. ಸಿಬ್ಬಂದಿಗಳು ಅನಧಿಕೃತವಾಗಿ ಗೈರು ಹಾಜರಾದರೆ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಕೆಲವು ಆಫೀಸಸ್ ಅಲ್ಲಿ ತುಂಬಾ ಜನ ಆಗ್ತಾ ಇದ್ದಾರೆ. ಪಬ್ಲಿಕ್ ಮ್ಯಾನೇಜ್ ಮಾಡೋದು ಎಷ್ಟೇ ಕೇಳ್ಕೊಂಡ್ರು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಕೇಳ್ಕೊಂಡ್ರು ನಾವು ತುಂಬ ಜನ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಸಮಯಕ್ಕೆ ಅಂದರೆ 31ನೇ ತಾರೀಕು ತನಕ ಕೆಲವು ಸರ್ವಿಸಸ್ಗೆ ನಾವು ನಿರ್ಬಂಧ ಹಾಕ್ತಾ ಇದ್ವಿ. ಆ ಕಂಪ್ಲೀಟ್ ಆರ್ಡರ್ನ ಕೊಡಿಸ್ತೀವಿ. ಅದರಲ್ಲಿ ಏನು ಅಂದರೆ ನಮ್ಮ ಕಂದಾಯ ಇಲಾಖೆದು ಅಟಲ್ ಜಿಗೆ ಮಾಡ್ತಾ ಇದ್ವಿ, ಸ್ಪಂದನ ಮತ್ತು ಆಧಾರ್, ಇದೊಂದು ತುಂಬ ಡಿಮ್ಯಾಂಡ್ ಇತ್ತು. ಆಧಾರ್ ಕೇಂದ್ರ ನೀವು ಸ್ವಲ್ಪ ಸ್ಥಗಿತಗೊಳಿಸಿ, ತುಂಬ ಕ್ರೌಡ್ ಆಗ್ತಾ ಇದೆ. ಸೊ 31st ನಾವು